ಒಬ್ಬ ಮನುಷ್ಯನು ದೊಡ್ಡ ಕಲ್ಲನ್ನು ಸುತ್ತಿಗೆಯಿಂದ ಒಡೆಯಲು ಪ್ರಯತ್ನಿಸುತ್ತಿದ್ದ. ಅವನು ಮೊದಲ ಬಾರಿ ಹೊಡೆದನು. ಏನೂ ಆಗಲಿಲ್ಲ. 10 ಬಾರಿ ಹೊಡೆದನು. ಇನ್ನೂ ಏನೂ ಆಗಲಿಲ್ಲ. 50 ಬಾರಿ ಹೊಡೆದನು. ಇನ್ನೂ ಕಲ್ಲಿನಲ್ಲಿ ಯಾವುದೇ ಬಿರುಕು ಕಾಣಿಸಲಿಲ್ಲ. ಅವನನ್ನು ನೋಡಿದ ಜನರು ನಕ್ಕರು. ಇದು ಒಡೆಯೋದಿಲ್ಲ ಎಂದು ಹೇಳಿದರು. ಆದರೂ ಅವನು ನಿಲ್ಲಲಿಲ್ಲ. ಅವನು ಮತ್ತೆ ಮತ್ತೆ ಹೊಡೆಯುತ್ತಲೇ ಇದ್ದ. ಕೊನೆಗೆ 100ನೇ ಬಾರಿ ಹೊಡೆದಾಗ ಆ ದೊಡ್ಡ ಕಲ್ಲು 2 ಭಾಗವಾಗಿ ಒಡೆದು ಹೋಯಿತು. ಅದನ್ನು ಒಡೆಸಿದ್ದು ಆ ಕೊನೆಯ ಹೊಡೆತವೇನ? ಇಲ್ಲ. ಅದನ್ನು ಒಡೆಯಲು ಕಾರಣವಾಗಿದ್ದು ಅದರ ಮೊದಲು ಬಂದ 99 ಹೊಡೆತಗಳು. ಪಾಠ ಏನು? ಯಶಸ್ಸು ಒಂದು ದೊಡ್ಡ ಪ್ರಯತ್ನದಿಂದ ಬರೋದಿಲ್ಲ. ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಪ್ರಯತ್ನಗಳೇ ಒಂದು ದಿನ ದೊಡ್ಡ ಯಶಸ್ಸನ್ನು ತರುತ್ತವೆ.